ಈ ನಮ್ಮ ವಾಹನ ಸವಾರರಿಗೆ ಅದೇನಾಗಿದೆಯೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಅಂತಲ್ಲ, ಅದೆಷ್ಟೋ ವರ್ಷಗಳಿಂದ ಕೂಡ ನೋಡ್ಬೋದು ನಾವು, ಅದೆಷ್ಟೋ ಅಪಘಾತ ಆಗ್ತಾ ಇದೆ, ಎಷ್ಟೋ ಸಾವು ನೋವು ಆಗ್ತಾ ಇದೆ. ಆದರೂ ಕೂಡ ಈ ವಾಹನ ಸವಾರರು ಸ್ವಲ್ಪ ಕೂಡ ಎಚ್ಚೆತ್ಕೊತಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ನಾವು ಒಂದು ಮುಖ್ಯವಾದ ಸಾಕ್ಷಿಯನ್ನು ಹೇಳ್ತಾ ಇದ್ದೀವಿ. ಇದು ನಮ್ಮ ಬೆಳ್ತಂಗಡಿಯ ಉಡುಪಿ ಟು ಧರ್ಮಸ್ಥಳ ಹೋಗುವಂಥ ರಾಷ್ಟ್ರೀಯ ಹೆದ್ದಾರಿ. ಇಲ್ಲಿ ಬೆಳಗಿನ ಜಾವ ಆಗಿರುವಂಥ ಒಂದು ಇನ್ಸಿಡೆಂಟ್ ಅಂತ ಹೇಳಲಾಗ್ತಾ ಇದೆ. ಇಲ್ಲಿರುವಂಥ ಒಂದು ಈ ಹುಂಡೈ ಕಾರು ಏನಿದೆ, ಇದು ಉಡುಪಿಯಿಂದ ಧರ್ಮಸ್ಥಳಕ್ಕೆ ಹೋಗುವಂಥ ಕಾರು ಅನ್ನುವಂಥ ಮಾತನ್ನು ಇಲ್ಲಿರುವಂಥ ಸ್ಥಳೀಯರು ಹೇಳಿದ್ದಾರೆ. ಇದು ಈ ಬೆಳಗಿನ ಜಾವ ಈ 3 ಜನ ಯುವಕರು ಈ ಕಾರಲ್ಲಿ ಇದ್ರು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಇದು ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವಂಥ ಮುಖ್ಯವಾದ ದಾರಿಯಲ್ಲಿ ಓವರ್ ಸ್ಪೀಡ್ ಆಗಿರುವಂಥ ಒಂದು ಕಾರಣದಿಂದಾಗಿ ಈ ಒಂದು ಅಪಘಾತ ಆಗಿದೆ ಅನ್ನುವಂಥ ನೋಡುವಾಗಲೇ ಗೊತ್ತಾಗ್ತಾ ಇದೆ. ಸೊ ಈಗ ನಾವು ಇತ್ತೀಚೆಗೆ ನಮ್ಮ ಗುರುವಾಂಕೆರೆ ಆಗಿರ್ಬೋದು, ಬೆಳ್ತಂಗಡಿ ಆಗಿರ್ಬೋದು, ಉಜಿರೆ ಆಗಿರ್ಬೋದು, ಸಾಕಷ್ಟು ಆಕ್ಸಿಡೆಂಟ್ ಆಗ್ತಾ ಇದೆ, ಎಷ್ಟೋ ಒಂದು ಸಾವು ನೋವು ಆಗ್ತಾ ಇದೆ. ಆದರೂ ಕೂಡ ಇಷ್ಟೆಲ್ಲ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಸುದ್ದಿ ಮಾಧ್ಯಮ ಆಗಿರ್ಬೋದು, ಬೇರೆ ಬೇರೆ ಮೀಡಿಯಾ ಆಗಿರ್ಬೋದು, ಎಲ್ಲರೂ ಕೂಡ ಇಂಥ ಒಂದು ಮಾಹಿತಿ ಪ್ರಸಾರ ಆಗ್ತಾ ಇದೆ. ಆದಷ್ಟು ವಾಹನ ಸವಾರರು ಜಾಗರೂಕರಾಗಿರಿ. ರಸ್ತೆ ಹೆದ್ದಾರಿ ಆಗಿರ್ಬೋದು ಅಥವಾ ಸರ್ವಿಸ್ ರಸ್ತೆ ಆಗಿರ್ಬೋದು, ಎಲ್ಲೂ ಆಗಿರ್ಬೋದು. ಯಾಕಂದರೆ ವಾಹನ ಸವಾರರು ಎಷ್ಟು ಜಾಗ್ರತೆ ಮಾಡ್ತಾರೋ ಅಷ್ಟು ಸಾವು ನೋವು ಕಡಿಮೆ ಆಗ್ಬೋದು. ಇಲ್ಲಿ ನೋಡ್ಬೋದು, ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಮೂಲಕ ಸಾಗಿರುವಂಥ ಈ ಒಂದು ಹುಂಡೈ ಕಾರಿನ ಚಾಲಕ ಏನು ಮಾಡಿದಾನೆ, ಇಲ್ಲಿ ಓವರ್ ಸ್ಪೀಡ್ ಹೋಗಿರೋ ಕಾರಣಕ್ಕೋಸ್ಕರ ಅಲ್ಲಿ ಒಂದು ಮೋರಿ ಕಾಣಿಸ್ತಾ ಇದೆ. ಇದು ಇನ್ನು ಕೂಡ ನಿರ್ಮಾಣ ಹಂತದಲ್ಲಿರುವಂತಹ ಮೋರಿ. ಈ ಕಾರು ನೇರವಾಗಿ ಬಂದು ಆ ಒಂದು ಮೋರಿಗೆ ಹೋಗಿ ಬಿದ್ದಿದೆ. ಅದರ ಮುಂಭಾಗ ಸಂಪೂರ್ಣ ಜಖಮಾಗಿದೆ. ಅಲ್ಲಿರುವಂತಹ ಆ ಸರಳು ನೋಡ್ಬೋದು ನೀವು, ಅದು ಕೂಡ ಕಂಪ್ಲೀಟ್ ಬೆಂಡ್ ಆಗಿದೆ. ಇಷ್ಟೆಲ್ಲ ಅನಾಹುತ ಆದ್ರೂ ಕೂಡ ಈ ಯುವಕರಾಗಿರ್ಬೋದು ಅಥವಾ ವಾಹನ ಚಾಲಕರು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ? ಇಲ್ಲಿ ನೋಡ್ಬೋದು, ಇಲ್ಲಿ ಯಾವುದೇ ರಸ್ತೆ ಗುಂಡಿ ಇಲ್ಲ, ಯಾವುದೇ ಒಂದು ಸಮಸ್ಯೆ ಇಲ್ಲ. ಇದು ಒಂದು ಜಸ್ಟ್ ಒಂದು ಸಣ್ಣ ಕರುವು ಅಷ್ಟೇ. ಆದರೆ ಈ ಸಣ್ಣ ಕರುವಲ್ಲೇ ಇಷ್ಟೊಂದು ಓವರ್ ಸ್ಪೀಡ್ ಹೋಗಿರೋ ಕಾರಣಕ್ಕೋಸ್ಕರ ಆ ನಿರ್ಮಾಣ ಹಂತದಲ್ಲಿರುವಂತಹ ಮೋರಿಗೆ ಬಿದ್ದಿದೆ. ಅಲ್ಲಿರುವಂತಹ ಸರಳು ಕೂಡ ಅದಕ್ಕೆ ಸಾಕ್ಷ್ಯನ ಹೇಳ್ತಾ ಇದೆ. ಇದು ಆ ಒಂದು ಈ ಹುಂಡೈ ಕಾರಿನ, ಇದು ಬೆಂಗಳೂರು ನೋಂದಾವಣಿ ಕಾರು. ಸೊ ಅವರು ಬೆಂಗಳೂರಿಂದ ಬಂದಿರುವಂತಹ ಅವರಾಗಿರ್ಬೋದು ಅಥವಾ ಎಲ್ಲಿ ಅದರ ಬಗ್ಗೆ ಯಾವುದೇ ಮಾಹಿತಿ ನಮಗಿಲ್ಲ. ಆದರೆ ಅದೃಷ್ಟವಶಾತ್ ಯಾರು ಕೂಡ ಪ್ರಾಣಾಪಾಯವಾಗಿಲ್ಲ. ನೋಡ್ಬೋದು, ಇದು ಏರ್ ಬ್ಯಾಗ್ ಕೂಡ ಓಪನ್ ಆಗಿದೆ. ಹೊಡೆದಂಥ ರಭಸಕ್ಕೆ ಇಲ್ಲಿ ಏರ್ ಬ್ಯಾಗ್ ಕೂಡ ಓಪನ್ ಆಗಿದೆ. ಹೀಗಾಗಿ ಅಲ್ಲಿರುವಂಥ ಇಬ್ಬರು ವಾಹನ ಚಾಲಕ ಆಗಿರ್ಬೋದು ಅಥವಾ ಒಬ್ಬ ಪ್ರಯಾಣಿಕ ಆಗಿರ್ಬೋದು, ಯಾರಿಗೂ ಕೂಡ ಯಾವುದೇ ಒಂದು ಅನಾಹುತ ಆಗಿಲ್ಲ. ಇದು ಒಂದು ಅದೃಷ್ಟವಶಾತ್ ಈ ರೀತಿ ಒಂದು ಅನಾಹುತ ಆಗಿಲ್ಲ. ನಾವು ಈ ಸುದ್ದಿ ಮಾಧ್ಯಮ ಮೂಲಕ ಹೇಳೋದು, ಇನ್ನಾದರೂ ಜನಗಳು ಎಚ್ಚೆತ್ಕೊಳ್ಳಿ. ಅದು ರಾಷ್ಟ್ರೀಯ ಹೆದ್ದಾರಿ ಆಗಿರ್ಬೋದು, ಸರ್ವಿಸ್ ರಸ್ತೆ ಆಗಿರ್ಬೋದು, ರಸ್ತೆ ಹೊಂಡ ಇರ್ಬೋದು, ಹೊಂಡ ಇದ್ರೂ ಕೂಡ ನಿಧಾನವಾಗಿ ಹೋಗಿ. ಯಾಕಂದರೆ ನಿಮ್ಮ ಒಂದು ಜಸ್ಟ್ ಒಂದು ನಿರ್ಲಕ್ಷ್ಯ ದೊಡ್ಡ ಅನಾಹುತವನ್ನೇ ಸೃಷ್ಟಿ ಮಾಡ್ಬೋದು. ಕ್ಯಾಮರಾ ಪರ್ಸನ್ ಆದಿತ್ಯ ಶೆಟ್ಟಿ ಬಳ ಜೊತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಕಾಶಿಬೆಟ್ಟು.